ನಮಸ್ಕಾರ ವೀಕ್ಷಕರೇ, ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಿಯ ಭಕ್ತಿ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಶ್ವೀಜ ಮಾಸದ ಅಂತ್ಯಕಾಲ ಸಮೀಪಿಸುತ್ತಿದ್ದಂತೆ ಕಾರ್ತಿಕ ಮಾಸದ ಸಂಭ್ರಮ ಎಲ್ಲೆಡೆ ಕಂಡುಬರುತ್ತದೆ. ಹೊಸತೊಂದು ಬೆಳಕು ಹರಿದಂತೆ ಭಾಸವಾಗುತ್ತದೆ. ಎಲ್ಲೆಡೆ ದೀಪಗಳ ಸಾಲು, ದೀಪಗಳ ಹಾವಳಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ದೀಪೋತ್ಸವದ ಸಂಭ್ರಮ. ಎಲ್ಲೆಡೆ ವಿಶ್ವರೂಪ ದರ್ಶನ. ಈ ದೀಪಾಲಂಕಾರ ಕಣ್ಣುಗಳಿಗೆ ಹಬ್ಬವೇ ಸರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ಲಕ್ಷ ದೀಪೋತ್ಸವದ ಪುಣ್ಯಕ್ಷಣಗಳು ಇದೀಗ ನಿಮ್ಮ ಕಣ್ಣು ಮುಂದೆ. ಮಂಜುನಾಥ ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಗೀಯೆ ಮಾತ ಮಂಜುನಾಥ ಮಂಜುನಾಥ ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಈಗೆ ಮಾತ ಮಂಜುನಾಥ 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 ಕುಡುಮ ತಳೋಟು ಧರ್ಮ ದೈವ ಸೇರ್ದು ನಿಲೇನೆ ಆದ ಧರ್ಮ ಬೆಳಗುನಂಚಿ ಮಹಾ ಮಹಿಮ ಮಂಜುನಾಥ ಕುಡುಮ ತಳೋಟು ಧರ್ಮ ದೈವ ಸೇರ್ದು ನಿಲನೆ ಆದ ಧರ್ಮ ಬೆಳಗುನಲ್ಗಿ ಮಹಾ ಮಹಿಮ ಮಂಜುನಾಥ ಮಂಜುನಾಥ ಕಷ್ಟ ನಷ್ಟ ಪಾಪ ಪೂದೇನು ಕಟ್ಟೊಂದು ತುಂಬೊಂದು ಬೈದ ಕುಟ್ಟುದು ರಟ್ಟಾರ ದುರಿತ ಮಂಜುನಾಥ
ಕಷ್ಟ ನಷ್ಟ ಪಾಪ ಪುದೇನು ಕಟ್ಟೊಂದು ತುಂಬೊಂದು ಬೈದ ಕುಟ್ಟುದು ರಟ್ಟಾಲ ದುರಿತ ಮಂಜುನಾಥ ಭಕ್ತಿಪೂರ್ವ ಕೈ ಕೊಡೊಂದು ಚಿತ್ತೊಗೆಟ್ಟಗೇನ ಕೊರ್ತು ಅರ್ತಿಡೆಂಕ್ಲೆ ನೀಯೇ ಕಾಪು ಮಂಜುನಾಥ 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 ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಹೀಯೇ ಮಾತ್ರ ಮಂಜುನಾಥ ಕರ್ಮ ಮಾರ್ಗೊಡುಪ್ಪಿ ಜನಕು ಧರ್ಮದೊಂಜಿ ಪೊಲಗು ಕೊರ್ದು ಜನ್ಮ ಕೊಂಜಿ ತಿರ್ಳು ಕೊಲ್ಲ ಮಂಜುನಾಥ ಕರ್ಮ ಮಾರ್ಗೊಡುಪ್ಪಿ ಜನಕು ಧರ್ಮದೊಂಜಿ ಪೊಲಗು ಕೊರ್ದು ಜನ್ಮ ಕೊಂಜಿ ತಿರ್ಳು ಕೊರ್ಲ ಮಂಜುನಾಥ ಎಡ್ಡೆ ಕಾರ್ಯೊಗಡ್ಡ ಬರ್ಪಿ ವಿಡ್ಡೂರಳೆನು ದೂರ ಮಲ್ಕು ಗುಡ್ಡೊ ನಿಕ್ಕು ಕಟ್ಟಿಯತ್ತ
ಮಂಜುನಾಥ 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 ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಹೀಯೇ ಮಾತ ಮಂಜುನಾಥ पारिपण पे सार जनकु गोरु गोर दुवरोनु कोर्पी मई में सुगित सुदियावंद मंजुनाथ पारिपण पे सार जनकु गोरु गोर दुवरोनु कोर्पी मई में सुगित सुदियावंद मंजुनाथ जीवे शरणु पावनी शरणु मिथिलने भक्तमूर्तिन पदकहारणे बाहु है सजदूष्टने मुट्ट तोड़ू जय है मकंकण पाशंकुशधारणे
ಧರ್ಮಸ್ಥಳೇಶ್ವರ ಮಂಜುನಾಥ 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 ಭಕ್ತವ ಶಂಕರ ಮಂಜುನಾಥ 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 ಧರ್ಮಸ್ಥಳೇಶ್ವರ ಮಂಜುನಾಥ 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 ಭಕ್ತವ ಶಂಕರ ಮಂಜುನಾಥ. ಹಿಮಗಿರಿ ನಿಲಯ ಮಂಜುನಾಥ ಹೈಮವತಿ ಪ್ರಿಯ ಮಂಜುನಾಥ ಸುಜನ ಜನಾವನ ಮಂಜುನಾಥ ಸುಮೇರು ಮಹಿತ ಮಂಜುನಾಥ ಹಿಮಗಿರಿ ನಿಲಯ ಮಂಜುನಾಥ ಹೈಮವತಿ ಪ್ರಿಯ ಮಂಜುನಾಥ. 1957ರಲ್ಲಿ ಪೂಜ್ಯ ಶ್ರೀ ರತ್ನವರ್ಮ ಹೆಗಡೆಯವರು ಈ ಸಮ್ಮೇಳನಗಳ ಬೆಳ್ಳಿ ಹಬ್ಬವನ್ನು ಆಚರಿಸಿದರು. ಇಂದಿನ ಪೂಜ್ಯ ಧರ್ಮಾಧಿಕಾರಿಗಳಾಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು 1983ರಲ್ಲಿ ಸ್ವರ್ಣ ಮಹೋತ್ಸವವನ್ನು, 93ರಲ್ಲಿ ವಜ್ರ ಮಹೋತ್ಸವವನ್ನು, 2007ರಲ್ಲಿ ಅಮೃತ ಮಹೋತ್ಸವವನ್ನು ಅಭೂತಪೂರ್ವವಾಗಿ ನೆರವೇರಿಸಿ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾದರು. ಬಂಧುಗಳೇ, ಇದೀಗ ಸಾಹಿತ್ಯ ಸಮ್ಮೇಳನದ 88ನೇ ಅಧಿವೇಶನವನ್ನು ಪೂಜ್ಯ ಹೆಗಡೆಯವರ ಅನುಮತಿಯನ್ನು ಕೋರಿ ಆರಂಭಿಸ್ತಾ ಇದ್ದೇವೆ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿ, ಧರ್ಮದೇವತೆಗಳು, ಮಹಾಗಣಪತಿ ಅಣ್ಣಪ್ಪ ಸ್ವಾಮಿ ಮತ್ತು ಚಂದ್ರನಾಥ ಸ್ವಾಮಿಯ ಸ್ಮರಣೆ ಮಾಡ್ತಾ ಈ ವರ್ಷ ಸುಮಾರು 87 ವರ್ಷಗಳಲ್ಲಿ ನಡೆದುಕೊಂಡು ಬಂದಂತೆ ಆಚರಿಸುತ್ತಿರುವ ಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಲಕ್ಷದೀಪೋತ್ಸವ 100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಅದಕ್ಕೆ ಈ ಸಮ್ಮೇಳನಕ್ಕೆ, ಲಕ್ಷದೀಪೋತ್ಸವಕ್ಕೆ ಬಂದಂಥ ಭಕ್ತರು ಕೇವಲ ಜನ ಮರಳು ಜಾತ್ರೆ ಮರಳು ಎಂದು
ಸುತ್ತಾಡಿಕೊಂಡು ತಿಂಡಿ ತಿಂದುಕೊಂಡು ಮನೋರಂಜನೆ ಮಾಡಿಕೊಂಡು ಹೋಗುವ ಜೊತೆಗೆ ಸ್ವಲ್ಪ ಭೌತಿಕವಾಗಿ ಕೂಡ ಬೆಳೆಯಲಿ ಅನ್ನೋ ಕಾರಣಕ್ಕಾಗಿ ಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆಂದೇ 88ನೇ ಅಧಿವೇಶನದ ಉದ್ಘಾಟನೆಯಿಂದ ಆಗಮಿಸಿರುವಂಥ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಸ್ ರಂಗನಾಥರವರೇ, ಇಂದಿನ ಅಧಿವೇಶನದ ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕರಿಸಿರುವ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಎಲ್ ಬಾಲಸುಬ್ರಹ್ಮಣ್ಯಂ ಅವರೇ ಹಾಗೂ ವಿಶೇಷ ಉಪನ್ಯಾಸ ನೀಡಿರುವ ವಿದ್ವಾಂಸರೇ, ಧರ್ಮ ಸಂಸ್ಕೃತಿ ಸಾಹಿತ್ಯ ಕಲಾಭಿಮಾನಿಗಳಾದ ಮಹನೀಯರೇ ಮತ್ತು ಮಹಿಳೆಯರೇ, ಮತ್ತು ಇದನ್ನು ವೀಕ್ಷಿಸ್ತಾ ಇರುವಂಥ ನಿನ್ನೆ ಸುಮಾರು 25,000 ಜನ 2 ಚಾನೆಲ್ಗಳಲ್ಲಿ ಮತ್ತು ಇನ್ನೂ ಸಾವಿರಾರು ಮಂದಿ ಆಕಾಶವಾಣಿಯ ನೇರ ಪ್ರಸಾರದಲ್ಲಿ ಈ ಸಮ್ಮೇಳನವನ್ನು ನೋಡಿದ್ದಾರೆ, ಕೇಳಿದ್ದಾರೆ, ಅನುಭವಿಸಿದ್ದಾರೆ. ಇವತ್ತು ಕೂಡ ಹಾಗೆ ನನ್ನ ಮುಂದೆ ಅವರು ಇಲ್ಲದಿದ್ದರೂ ಕೂಡ ನನ್ನ ಮುಂದೆ ಇದ್ದಾರೆ ಅಂತ ಹೇಳುವ ಭಾವನೆಯಿಂದ ಎಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಈ ನಮ್ಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವೀಕ್ಷಕರೇ, ಮಹನೀಯರೇ ಮತ್ತು ಮಹಿಳೆಯರೇ, ನಮ್ಮ ನಾಡಿನ ಪುಣ್ಯಕ್ಷೇತ್ರಗಳಾದ ಧರ್ಮಸ್ಥಳದಲ್ಲಿ ನಾನಾಗಲೇ ಹೇಳಿದ ಹಾಗೆ ಕೇವಲ ಮನೋರಂಜನೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ದಿವಸ ವೀಕ್ಷಿಸ್ತೇವೆ. ಈ ವರ್ಷದಲ್ಲಿ ಕೆಲವು ಗಂಟೆಗಳು ಆದರೂ ಕೂಡ ನಾವು ಧರ್ಮದ ತಿರುಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಮತ್ತು ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ, ಸಾಹಿತ್ಯದ ಒಳಮರ್ಮಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾಗಿದೆ. ಇವತ್ತು ಅಂತಹ ಸಮ್ಮೇಳನದ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗಿದೆ. ಒಂದು ಸಮ್ಮೇಳನ ಯಾಕಾಗಿ ಮತ್ತು ಹೇಗೆ ಜನೋಪಯೋಗಿ ಆಗಬಹುದು ಎಂಬುದು ನಾವಿಂದು ಚಿಂತಿಸಬೇಕಾದ ಅಂಶವೇ ಆಗಿದೆ. ಜಾಗತೀಕರಣ ಮತ್ತು ಖಾಸಗೀಕರಣಗಳ ವರ್ತಮಾನ ಸಂದರ್ಭದಲ್ಲಿ ವೃಷ್ಟಿ ಸಮಷ್ಟಿಯಾಗುವ, ವೈಯಕ್ತಿಕತೆಯು ಸಾಮಾಜಿಕವಾಗುವ, ಸ್ಥಳೀಯತೆಯು ಜಾಗತಿಕಗೊಳ್ಳುವ ಈಗಿನ ಈ ಸಂಧ್ಯಾಕಾಲದಲ್ಲಿ ಸಾಹಿತ್ಯ ಸಮ್ಮೇಳನದ ಅರ್ಥವಂತಿಕೆ ಹಿಂದೆಂದಿಗಿಂತಲೂ ಹೆಚ್ಚಿನ ಔಚಿತ್ಯವನ್ನು ಪಡೆದಿದೆ. ಶ್ರೀ ಕ್ಷೇತ್ರ ನಡೆಯುತ್ತಲೂ ಬಂದಿರುವ ಈ ಧರ್ಮ ಸಾಹಿತ್ಯ ಹಾಗೂ ಲಲಿತಕಲಾಗೋಷ್ಠಿಗಳು ಸಾಂಸ್ಕೃತಿಕ ದಾಖಲೆಗಳು ಆಗಿ ಸಾರ್ಥಕವೆನಿಸುತ್ತವೆ. ಬದುಕಿನಲ್ಲಿ ಸ್ಥಿತ್ಯಂತರಗಳು ಸಹಜ, ಅದಕ್ಕೆ ಹೊಂದಿಕೊಂಡು ಮೌಲ್ಯಗಳು ಬದಲಾಗುತ್ತಾ ಇರುತ್ತವೆ. ಇಂತಹ ಸಂದಿಗ್ಧ ಕಾಲದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅವರು ಸನ್ಮಾರ್ಗಗಳಾಗುವಂತೆ ಪ್ರೇರಣೆ ನೀಡುವುದು ಧರ್ಮ ಸಮ್ಮೇಳನದ ಉದ್ದೇಶವು, ಧರ್ಮದ ಉದ್ದೇಶವಾಗಿದೆ. ಮತ್ತು ಪೂರಕವಾಗಿ ಸಾಹಿತ್ಯ ಕೂಡ ಅದನ್ನೇ ಮಾಡ್ತಾ ಇದೆ, ಅದರ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಆಸೆ ಪಡ್ತೇನೆ. ಮುಖ್ಯವಾಗಿ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪುಸ್ತಕ ಹಾಗೂ ಓದುವ ಸಂಸ್ಕೃತಿಯನ್ನು ನಿರಂತರವಾಗಿ ಬೆಳೆಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಮಂಜುನಾಥೇಶ್ವರ ಪ್ರತಿಷ್ಠಾನದಲ್ಲಿ ಸಾವಿರಾರು ಪುಸ್ತಕಗಳ ಸಂಗ್ರಹ ಇದೆ. ಸುಮಾರು 6,000ದಷ್ಟು ಓಲೆಗರಿ ಗ್ರಂಥಗಳ ಸಂಗ್ರಹವಿದೆ. ಅದಲ್ಲದೆ ಕ್ಷೇತ್ರದಿಂದ ಪ್ರಕಟವಾಗುವ ಮಂಜುವಾಣಿ ಪತ್ರಿಕೆ ಇವತ್ತು ಪ್ರಖ್ಯಾತವಾಗಿದೆ. ಅದರ ಜೊತೆಗೆ ನನಗೆ ಬಹಳ ಸಂತೋಷ ಅಂತಂದರೆ, ಗ್ರಾಮೀಣ ಜನರ ಬದುಕನ್ನು ಪರಿವರ್ತನೆ ಮಾಡತಕ್ಕಂಥ ಮತ್ತು ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ನಿರಂತರ ಎನ್ನುವ ಮಾಸಪತ್ರಿಕೆಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು 8 ಲಕ್ಷ ಪ್ರಸಾರವನ್ನು ಹೊಂದಿರುವಂಥ ನಿರಂತರ ಪತ್ರಿಕೆ ನಮ್ಮ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿ ಅಲ್ಲಿ ಮಹಿಳೆಯರನ್ನು ಜಾಗೃತಿಗೊಳಿಸುವ, ಎಚ್ಚರಗೊಳಿಸುವ ಕಾರ್ಯವನ್ನು ನಿರಂತರ ಪತ್ರಿಕೆ ಮಾಡ್ತಾ ಇದೆ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿ ಗೌರೀಶ ಶಂಕರ ಮಹೇಶ್ವರ ವಿಘ್ನಹೇತೋ ಧರ್ಮಸ್ಥಳೇಶ ಸಕಲೇಶ ಗಜಾಪಯೋಧ ಶ್ರೀ ಮಂಜುನಾಥ ನಿಖರಾಂ ಕುರು ಮಂಗಲಂ ಮೇ. ಓಂ ಶ್ರೀ ಮಂಜುನಾಥಾಯ ನಮಃ. ಇದಂ ಪ್ರಥಮವಾಗಿ ಆ ಮಂಜುನಾಥ ಈ ರಂಗನಾಥನಿಗೆ ಆಶೀರ್ವಾದ ಪುರಸ್ಸರವಾಗಿ ಆಹ್ವಾನ ನೀಡಿರುವುದಕ್ಕೆ ಅನಂತ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ಪ್ರಣಾಮಗಳು. ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳವು ಧರ್ಮಕ್ಕಿರುವ ಶಾಸನ, ಪದ್ಧತಿ, ಕರ್ತವ್ಯ, ನ್ಯಾಯ, ಶೀಲ, ಸತ್ಕಾರ್ಯ, ಕ್ರಿಯೆ ಮತ್ತು ಗುಣ ಎಂಬ 10 ಅರ್ಥಗಳಿಂದ ವ್ಯಾಪಕವಾಗಿ ಸೇರಿರುವ ಧರ್ಮಶಬ್ದದ ನೆಲೆವೀಡು ಕಲೆ,
ಸಾಹಿತ್ಯ, ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ ಹೀಗೆ ಸರ್ವತೋಮುಖ ರಂಗಗಳಲ್ಲೂ ಸರ್ವಾಂಗೀಣ ಪ್ರಗತಿ ಸಾಧಿಸಿರುವ ಪುಣ್ಯಕ್ಷೇತ್ರ ಧರ್ಮಸ್ಥಳ. ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿನ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು ಮತ್ತು ಅಣ್ಣಪ್ಪ ಸ್ವಾಮಿ ಇವರೆಲ್ಲರ ದರ್ಶನವೂ ಕೂಡ ಇಂದು ಬೆಳಗ್ಗೆ ಅತ್ಯಂತ ಅಮೋಘವಾಗಿ ನನಗೆ ಮತ್ತು ನನ್ನ ಪರಿವಾರವಾಗಿ ಆಗಿರುವುದಕ್ಕೆ ಮತ್ತೊಮ್ಮೆ ನಾನು ಧರ್ಮಾಧಿಕಾರಿಗಳಿಗೆ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಶ್ರೀ ಜಗನ್ನಾಥ ಸ್ವಾಮಿ ಆರಾಧನೆ. ಮಂಜು ಎಂದರೆ ಹಿಮ, ನಾಥ ಎಂದರೆ ಒಡೆಯ, ಸಂರಕ್ಷಕ, ನಾಯಕ ಎಂಬುದೇ ಅರ್ಥ. ಕೈಲಾಸ ಸದಾ ಹಿಮದಿಂದ ಆವೃತವಾಗಿರುವಂತಹದ್ದು. ಹಿಮ ಸದಾ ತಂಪಾಗಿದ್ದು ತನ್ನೊಂದಿಗೆ ಸಂಪರ್ಕಕ್ಕೆ ಒಳಗಾಗಿರುವ ಎಲ್ಲರನ್ನೂ ತಂಪಾಗಿಸುತ್ತದೆ. ಅದೇ ರೀತಿ ಕೈಲಾಸದ ಒಡೆಯನಾದ ಮಂಜುನಾಥ ಸ್ವಾಮಿ ತನ್ನ ಬಳಿಗೆ ಬಂದವರನ್ನೆಲ್ಲ ಹರಸಿ ಶಾಂತಿ, ನೆಮ್ಮದಿ ಕೊಟ್ಟು ತಂಪಾಗಿರಿಸುತ್ತಾನೆ. ಇಂತಹ ಧರ್ಮಸ್ಥಳಕ್ಕೆ ತನ್ನದೇ ಆದ ಒಂದು ಪರಂಪರೆ ಇದೆ, ಒಂದು ಸಂಪ್ರದಾಯ ಇದೆ. ಸಂಪ್ರದಾಯ ಗೊತ್ತಿಲ್ಲದವನು ಎಷ್ಟೇ ಪಂಡಿತನಾಗಿದ್ದರೂ ಸಹ ಮೂರ್ಖನೇ ಸರಿ ಎಂದು ಶಂಕರ ಭಗವತ್ಪಾದರು ಭಗವದ್ಗೀತಾ ಭಾಷ್ಯದ 13ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ತಮ್ಮ 16ನೇ ವರ್ಷದಲ್ಲಿ ಅನುಗ್ರಹಿಸಿದ್ದಾರೆ. ಅಸಂಪ್ರದಾಯವಿದ್ ಸರ್ವಶಾಸ್ತ್ರವಿದಕ್ಕೆ ಮೂರ್ಖವದೇವ ಉಪೇಕ್ಷಣೀಯ ಎಂದು. ಸಂಪ್ರದಾಯದಲ್ಲಿ ವಿಶ್ವಾಸವಿರುವವರಿಗೆ ಎಲ್ಲವೂ ಸಿದ್ಧಿಸುತ್ತದೆ ಎಂದು ಪರಶುರಾಮ ಕಲ್ಪಸೂತ್ರ ಸಾರುತ್ತದೆ. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ. ನಮ್ಮಲ್ಲಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ ಎಂಬ ಮಾತಿದೆ. ಅದಕ್ಕೆ ಅನುಗುಣವಾಗಿ ಪ್ರಸಕ್ತ ಸಂದರ್ಭಕ್ಕೆ ಹೇಳುವುದಾದರೆ ಬರ್ಮಣ್ಣ ಹೆಗ್ಗಡೆ ಸಮಾರಂಭಾಂ ಗುಮ್ಮಣ್ಣ ಹೆಗ್ಗಡೆ ಮಧ್ಯಸ್ಥಾಂ ವೀರೇಂದ್ರ ಹೆಗ್ಗಡೆ ಪರ್ಯಂತಾಂ ಒಂದೇ ಹೆಗ್ಗಡೆ ಪರಂಪರಾ. ನಮ್ಮ ಪರಂಪರೆಯನ್ನು ಉಳಿಸಲು ಹಾಗೂ ಮುಂದಿನ ತಲೆಮಾರಿಗೆ ಅದನ್ನು ಸುರಕ್ಷಿತವಾಗಿ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕೃತಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಜ್ಞಾನ, ದ್ವಾಪರದಲ್ಲಿ ಯಜ್ಞ ಮತ್ತು ಕಲಿಯುಗದಲ್ಲಿ ದಾನವೊಂದೇ ಮಾನವ ಕಲ್ಯಾಣದ ಸಾಧನೆ ಎಂಬ ಉಕ್ತಿಗೆ ಅನುಗುಣವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಅನ್ನದಾನ, ವಿದ್ಯಾದಾನ, ಅಭಯದಾನ, ಔಷಧದಾನ ಎಂಬ ದಾನ ಚತುಷ್ಟಯ ಪರಂಪರೆ ಪುರುಷಾರ್ಥ ಚತುಷ್ಟಯಗಳಂತೆ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬರುತ್ತಿರುವುದು ವಿಶೇಷ. ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.